Yang
हिंदी वाले ऊपर जाएंगे, हिंदी वाले ऊपर जाएंगे यहाँ से पीछे से। Those who want to attend Bhagavad Gita class in Kannada, please take the paper call. Others who want to listen in Hindi or English, they will go on. Okay? तो हिंदी इंग्लिश में क्या इधर आ जाएगी राइट हैंड साइड, इंग्लिश हिंदी में सुनना चाहते हो राइट हैंड साइड पे आ जाइए और कन्नड़ा वाले राइट साइड। तो आज की क्लास जो है वो लिटरेचर साथी लोगों के लिए साथी लोग हिंदी
Aku yang
कामकामी सस्यान्तिमाप्नोति न कामकामी अपूर्यमानं अचलप्रतिष्ठम् समुद्रमापवा प्रविशन्ति यत्र तत्तत्कामं प्रविशन्ति सर्वे स शान्तिमाप्नोति न कामकामी अपूर्यमानं अचलप्रतिष्ठम् समुद्रमापः प्रविशन्ति यत्र तत्तत्कामं प्रविशन्ति सर्वे स शान्तिमाप्नोति न कामकामी ಹೇಳ್ಬೋದು. सदा अचल प्रतिष्ठम समुद्रम समुद्रवन्नम आपः नीरु प्रविशन्ति प्रविष्टवे उत्पन्न एगो तत्पर अदवन्ते कामः आसवु यं कारणि प्रविशन्ति प्रविष्टवो सर्वे जन्मा सः आविष्यु शान्तिं शान्तिं आत्मति पंडुतानि न अंध कामकामी मासेಗಳನ್ನು ಪೂರೈಸಿಕೊಳ್ಳಲು ಆಶಿಸುವವನು ಮಾಡ ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬುತ್ತಿದ್ದರೂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿಯುವ ಕಾಮಗಳಿಂದ ಮನಸ್ಸು ಕಲಕದಂತಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ದೊರೆಯಲಾರದು. ಸಾಗರವು ಯಾವಾಗಲೂ ನೀರಿನಿಂದ ತುಂಬಿರುತ್ತದೆ. ಅದರಲ್ಲಿಯೂ ಮಳೆಗಾಲದಲ್ಲಿ ಹೆಚ್ಚು ನೀರು ಅದನ್ನು ತುಂಬುತ್ತದೆ. ಆದರೂ ಸಾಗರವು ಒಂದೇ ರೀತಿ ಇರುತ್ತದೆ, ಶಾಂತವಾಗಿ ಇರುತ್ತದೆ. ಅದು ಪ್ರಕ್ಷುಬ್ಧವಾಗುವುದಿಲ್ಲ ಮತ್ತು ತನ್ನ ಜಗದ ಮಿತಿಯನ್ನು ಮೀರುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಮನಸ್ಸು ನೆಲೆಸಿರುವವರ ವಿಷಯದಲ್ಲಿಯೂ ಇರುತ್ತದೆ. ಐಹಿಕ ಶರೀರವಿರುವಷ್ಟು ಕಾಲವು ಇಂದ್ರಿಯ ತೃಪ್ತಿಗಾಗಿ ಶರೀರದ ಬೇಡಿಕೆಗಳು ಇದ್ದೇ ಇರುತ್ತವೆ. ಆದರೆ ಭಕ್ತನು ಪೂರ್ಣತೆಯನ್ನು ಪಡೆಯುವುದರಿಂದ ಅವನ ಮನಸ್ಸು
ಬರುವುದರಿಂದ ಆತನ ಸಮ್ಮುಖದಲ್ಲಿ ಯಾವಾಗಲೂ ಕೃಷ್ಣನಿಗೆ ಪೂರ್ಣತೆ ಇರುವವನು. ಸಮುದ್ರದೊಳಗೆ ಹರಿಯುವ ನದಿಯ ನೀರಿನಂತೆ ಬಯಕೆಗಳು ಅವನಿಗೆ ಬರಬಹುದು, ಆದರೆ ಅವನು ತನ್ನ ಚಟುವಟಿಕೆಗಳಲ್ಲಿ ಸ್ಥಿರನಾಗಿ ಇರುತ್ತಾನೆ. ಇಂದ್ರಿಯ ಬಯಕೆಗಳಿಂದ ಅವನಿಗೆ ಎಷ್ಟು ಶೋಭೆಯಾಗುವುದಿಲ್ಲ. ಒಬ್ಬ ಮನುಷ್ಯನಲ್ಲಿ ಕೃಷ್ಣ ಪ್ರಜ್ಞೆಯು ಇದೆ ಎನ್ನುವುದಕ್ಕೆ ಇದೇ ಸಾಕ್ಷಾತ್ಕಾರ. ಅವನಲ್ಲಿ ಈ ಬಯಕೆಗಳಿದ್ದರೂ ಐಹಿಕ ಇಂದ್ರಿಯ ವ್ಯಕ್ತಿಗೆ ಅವರು ಇರುವುದೇ ಇಲ್ಲ. ಅವನು ಭಗವಂತನ ದಿವ್ಯ ಪ್ರೇಮದ ಸೇವೆಯಲ್ಲಿ ತೃಪ್ತನಾಗಿರುವುದರಿಂದ ಸಮುದ್ರದಂತೆ ಸ್ಥಿರನಾಗಿರಬಲ್ಲ. ಆದುದರಿಂದ ಸಂಪೂರ್ಣವಾಗಿ ಶಾಂತಿಯನ್ನು ಅನುಭವಿಸಬಲ್ಲ. ಐಹಿಕ ಯಶಸ್ಸಿನ ಬಯಕೆಯಾಗಿರಲಿ, ಮುಖ್ಯ ಬಯಕೆ ಆಗಿರಲಿ, ಬಯಕೆಗಳನ್ನು ತೃಪ್ತಿಪಡಿಸಲು ಅಪೇಕ್ಷಿಸುವವರಿಗೆ ಶಾಂತಿ ಎಂಬುದೇ ಇಲ್ಲ. ಕಾಮ್ಯಕರ್ಮಗಳು, ಮೋಕ್ಷಾರ್ಥಗಳು ಹಾಗೂ ಲೋಕಸಿದ್ಧಿಯನ್ನು ಬಯಸುವವರು ಪೂರೈಕೆಗೊಳ್ಳದ ಬಯಕೆಗಳಿಂದಾಗಿ ಖಚಿತರಾಗುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಿರುವ ಮನುಷ್ಯನು ಭಗವಂತನ ಸೇವೆಯಲ್ಲಿಯೇ ಸುಖ ಹೊಂದುತ್ತಾನೆ. ಅವನಿಗೆ ತೃಪ್ತಿಗೊಳಿಸಬೇಕಾದ ಬಯಕೆಗಳು ಯಾವುದೂ ಇರುವುದಿಲ್ಲ. ವಾಸ್ತವವಾಗಿ ಯಾವುದನ್ನು ಅಹಿತ ಬಂಧನ ಎಂದು ಕರೆಯುತ್ತೇವೆಯೋ ಅದರಿಂದ ಸಹ ಅವನು ಬಿಡುಗಡೆಯನ್ನು ಅಪೇಕ್ಷಿಸುವುದಿಲ್ಲ. ಕೃಷ್ಣ ಭಕ್ತರಿಗೆ ಪ್ರಾಥಮಿಕ ಬಯಕೆಗಳಿಲ್ಲ. ಆದ್ದರಿಂದ ಅವರು ಪರಿಪೂರ್ಣ ಶಾಂತಿಯ ಬರುತ್ತಾರೆ. ಸ್ವಯಂ ಶಾಂತವಾಗಿರುವ ಸಾಗರದಂತೆ ನಿರಂತರವಾಗಿ ಹರಿದು ಬರುವ ಶಾಮಗಳಿಂದ ಮನಸ್ಸು ಸ್ವರದಲ್ಲಿರುವ ಮನುಷ್ಯನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ತೃಪ್ತಿಗೊಳಿಸಲು ಶ್ರಮಿಸುವವರಿಗೆ ಶಾಂತಿ ಒದಗಲಾರದು. ಕೃಷ್ಣ ಹಾಗೂ ಅರ್ಜುನನ ನಡುವೆ ನಡೆಯುವಂತಹ ಸುಂದರವಾದ ಸಂವಾದ ಈ ಭಗವದ್ಗೀತೆ. ಮಹಾಭಾರತದ ಗ್ರಂಥದಲ್ಲಿ ಈ ಭಗವದ್ಗೀತೆಯನ್ನು ನೀಡಲಾಗಿದೆ. ಸಿದ್ಧ ಮಾಡಿದ ಮನಸ್ಸು ಅರ್ಜುನ ಮಹಾಯುದ್ಧ ಕೊಟ್ಟಾಂತರ ಅಂದರೆ ಸುಮಾರು 64 ಕೋಟಿ ಜನರು ಮಹಾಯುದ್ಧದ ಬಗ್ಗೆ ಕಲಿಯುಗ ಶುರು ಮಾಡೋದಕ್ಕಿಂತ ಮುಂಚೆ ನಡೆದಂತಹ ಕೊನೆಯ ಮಹಾಯುದ್ಧ ಮಹಾಭಾರತ.
ಹಾಗೂ ಅರ್ಜುನ. ಈ ಭಗವದ್ಗೀತೆ ನಮಗೂ ಕೂಡ ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಜ್ಞಾನ. ಕೇವಲ ಅರ್ಜುನನಿಗೆ ಮಾತ್ರ ಇರುವಂತಹ ಜ್ಞಾನ ಅಂತಲ್ಲ. ಒಂದೊಂದು ಚರ್ಚೆಯಿಂದ ಸಮಸ್ತ ಮಾನವ ಸಮಾಜಕ್ಕೆ ಒಂದು ದಾರಿಯೂ ಆಗಿದೆ. ಮಾನವ ಸಮಾಜ ಹುಡುಕ್ತಾಯಿದೆ ಶಾಂತಿಗೋಸ್ಕರ. ಜನರು ಶಾಂತಿಗೋಸ್ಕರನೇ ಕಷ್ಟಪಡ್ತಾರೆ. ಅದಕ್ಕೆ ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ದೇಶದ ಒಂದು ಸಂಘಗಳು, ಯುನೈಟೆಡ್ ಆರ್ಗನೈಸೇಷನ್ಸ್, ವರ್ಲ್ಡ್ ಆರ್ಗನೈಸೇಷನ್, ಅದೆಲ್ಲ ವಿಶ್ವಶಾಂತಿ ಇರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅನೇಕ ದೇಶಗಳು ಯುದ್ಧ ಮಾಡ್ತಾರೆ. ನೋಡಿದ್ರೆ ಗಾಜಾ, ಇಸ್ರೇಲ್ ಪ್ಯಾಲೆಸ್ಟೈನ್, ಇಸ್ರೇಲ್ ಇರಾನ್, ಇಂಡಿಯಾ ಪಾಕಿಸ್ತಾನ, ಚೈನಾ, ರಷ್ಯಾ, ಯುಕ್ರೇನ್, ಅಮೆರಿಕ, ರಷ್ಯಾ ಎಲ್ಲ ಯುದ್ಧಗಳು ನಡೀತಾರೆ. ಒಳಗಡೆ ಯುದ್ಧಗಳಿರ್ತದೆ. ದೇಶಗಳ ಒಳಗಡೆ ಸಣ್ಣ ಸಣ್ಣ ರಾಜ್ಯಗಳು ಯುದ್ಧ ನಡೀತಾ ಇದೆ. ಕರ್ನಾಟಕ, ತಮಿಳುನಾಡು ಹೀಗೆ ಹಾಗೆ ದೇಶದ ಮನೆಯಲ್ಲೂ ಕೂಡ ಜಗಳ ಆಗ್ತದೆ. ಊರಲ್ಲೂ ಕೂಡ ಜಾತಿಗಳ ಎಲ್ಲರೂ ಕೂಡ ಶಾಂತಿಯ ಬಿಡಬೇಕು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಜನಕ್ಕೆ ಶಾಂತಿಯನ್ನು ಸಿಗ್ತಾರೆ. ಸಣ್ಣ ಮನೆಗಳಲ್ಲಿ ಅನೇಕರು ಹೋದರೆ ಬಡತನ ಇರೋದ್ರಿಂದ ಎಲ್ಲ ಕಷ್ಟಗಳು ಬರ್ತಾ ಇದೆ. ಶಾಂತಿ ಇದೆ ಮನೆಯಲ್ಲಿ, ಕೊರತೆಗಳಿದೆ. ಅದರಿಂದ ಬಡತನ ಹೋದರೆ ಶಾಂತಿ ಸಿಗುತ್ತೆ ಅನ್ನೋ ಮನೆಗಳು ಕೂಡ ಅದನ್ನೇ ಪ್ರಯತ್ನ ಮಾಡ್ತಾರೆ. ಮಕ್ಕಳಿಗೆ ತಂದೆ ತಾಯಿಗೆ ಹೇಳೋದು, ಅವರು ಎಷ್ಟು ಕಷ್ಟಪಡ್ತೀವಿ, ಎಷ್ಟೆಲ್ಲ ತಲೆನೋವಾಗುತ್ತೆ ನಮಗೆ, ನೀವು ಅದು ಚೆನ್ನಾಗಿ ಓದಿ ಇಂಜಿನಿಯರ್ ಆಗಲಿ, ಡಾಕ್ಟರ್ ಆಗಲಿ, ದೊಡ್ಡ ಹಣ ಸಂಪಾದನೆ ಮಾಡಿದ್ರೆ ಎಲ್ಲರೂ ಕೂಡ ಸುಖ ಹಾಗೂ ಶಾಂತಿಯಿಂದ ಇರಬಹುದು ಅಂತ ಮಕ್ಕಳಿಗೆ ಪ್ರೇರಣೆ ಸುಖ ಶಾಂತಿಗೋಸ್ಕರ. ಹಾಗೆಯೇ ದೇಶವು ಕೂಡ ಪ್ರಯತ್ನ ಮಾಡ್ತಾರೆ. ಎಕನಾಮಿಕಲ್ ಡೆವಲಪ್ಮೆಂಟ್, ನಾವು ಎಕನಾಮಿ ಚೆನ್ನಾಗಿ ಬೆಳೆದರೆ ನಮ್ಮ ದೇಶವು ಕೂಡ ಬೇರೆ ದೇಶಗಳ ಹಾಗೆ ಅಮೆರಿಕದ ಹಾಗೆ ಮುಂದುವರೆದರೆ ಕಾರ್ಖಾನೆಗಳು, ದೊಡ್ಡ ದೊಡ್ಡ ಕಾರ್ಖಾನೆಗಳು, ದೊಡ್ಡ ದೊಡ್ಡ ರಸ್ತೆಗಳು, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಆಧುನಿಕವಾದ ತಂತ್ರಜ್ಞಾನ, ಸೈನ್ಸ್, ರಾಕೆಟ್ ಇದೆಲ್ಲ ಆದರೆ ನಮ್ಮ ದೇಶ ಕೂಡ ಶಾಂತಿ ಮುಂದುವರಿದಿರುತ್ತೆ. ದೇಶದ ರಾಜ್ಯಗಳು ಕೂಡ ಮಾತಾಡ್ತಾರೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಜ್ಞಾನ ಬೇರೆ ಥರ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಜ್ಞಾನ ಹೇಳಬೇಕಾದ್ರೆ ವಾಸುದೇವನ ಸರ್ವವಿದೆ. ಯಾವಾಗ ವ್ಯಕ್ತಿ ಅದಕ್ಕೆ ಹೋಗ್ತಾರೆ ಸರ್ವಭೂತ ಮನುಷ್ಯರ ಸರ್ವಭೂತಾನ ಅಂತ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ಯಾವಾಗ ವ್ಯಕ್ತಿಗೆ ಸಕಲ ಜಗತ್ತಿನ ನಿಜವಾದಂತಹ ನಿಯಂತ್ರಣ ಎಲ್ಲದನ್ನು ಸಂತೋಷ ಅನುಭವಿಸುವಂತಹ ಯಾರು ಕೃಷ್ಣ ಮುಖಾರ ಯಜ್ಞ ತಪಸ ಸಕಲ ಯಜ್ಞಗಳಿಗೆ, ಸಕಲ ವ್ರತಗಳಿಗೆ, ತಪಸ್ಸಗಳಿಗೆ ಇದೆಲ್ಲ ಒಡೆಯ ಕೃಷ್ಣ. ಸುಹೃದ ಸರ್ವಭೂತಾನ ಎಲ್ಲ ಜೀವಿಗಳು, ಎಲ್ಲ ಭೂತಾನ ಅಂದರೆ ಸಕಲ ಜೀವರಾಶಿಗಳು, ಮನುಷ್ಯ, ಪ್ರಾಣಿ, ಪಕ್ಷಿ, ಇವರೆಲ್ಲರೂ ಕೂಡ ನಿಜವಾದಂತಹ ಸ್ನೇಹಿತ. ಸುಹೃದ ಸರ್ವಭೂತಾನ ಯಾವಾಗ ಈ ಜ್ಞಾನ ಎಲ್ಲರೂ ಜೀವಿತೆ ಯಾರು ಕೃಷ್ಣ ನಿಜವಾದಂತಹ ಒಡೆಯ, ಅದು ನಮ್ಮ ನಿಜವಾದ ಹಿತೈಷಿ. ಆದ್ದರಿಂದ ನಾವು ಕೃಷ್ಣನ ಸಂಘವನ್ನು ಪಡೆಯಬೇಕು, ಕೃಷ್ಣನ ಜೊತೆ ಸ್ನೇಹವನ್ನು ಬೆಳೆಸಬೇಕು, ಕೃಷ್ಣ ನಮ್ಮ ಸಂಬಂಧಿಯಾಗಬೇಕು. ಕೃಷ್ಣನೇ ಯಾವಾಗಲೂ ವ್ಯಕ್ತಿಯಾಗಿದ್ದಾರೆ. ಶಾಂತಿ ಆವಾಗ ವ್ಯಕ್ತಿ ಶಾಂತಿಯುತನಾಗ್ತಾನೆ.
ಕೆಲವರಿಗೆ ಪೊಲಿಟಿಷಿಯನ್ಗಳು ಅದು ಪೊಲಿಟಿಕ್ಸ್ ಇರ್ಬೋದು ಅಥವಾ ಇನ್ಯಾರು ಒಬ್ಬ ಶ್ರೀಮಂತರಾಗಿರ್ತಾರೆ ಅವರಲ್ಲಿ ನಮಗೆ ಒಂದು ಪರಿಚಯ ಆದರೆ ನಮ್ಮ ಜೀವನ ಸುಖಮಯ ಆಗುತ್ತೆ ನಾವು ತೋರಿಸ್ಕೊಳ್ಳೋಣ. ಯಾರು ಕೂಡ ವಿಶ್ವದಲ್ಲಿ ಬಂದಾಗ ಯಾರು ಸಹಾಯ ಮಾಡಲಿಕ್ಕೆ ಆಗೋದು ಈಗ ಸೂತ್ರಗಳು ಭಗವದ್ಗೀತೆಯಲ್ಲಿ ಸೂತ್ರಗಳು ಇವರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಹಾಗೆಯೇ ಜೀವನದಲ್ಲಿ ಪ್ರಶ್ನೆ ಅದರಲ್ಲೂ ಕೂಡ ಪ್ರಯತ್ನ ಮಾಡಬೇಕು. ಸಂತೋಷ ಸುಖ ಸಂತೋಷ ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಮನದಲ್ಲಿ ಮನ ಇದ್ದರೆ ಚೆನ್ನಾಗಿರುತ್ತೆ. ಕೆಲವು ಮನೆ ಬಾಡಿಗೆ ಸ್ವಂತ ಮನೆ ಇದ್ದರೆ ಚೆನ್ನಾಗಿರುತ್ತೆ. ಸ್ವಂತ ಮನೆ ಇರುವಂತಹ ನಮಗೆ ಒಂದೇ ಮನೆ ಇದೆ ಬಹುಶಃ ಇನ್ನೂ ಸ್ವಲ್ಪ ಅಲ್ಲಿ ಬೇರೆ ಬೇರೆ ಬಾಡಿಗಳಿದೆ ಚೆನ್ನಾಗಿರುತ್ತೆ. ಹಾಗೆ ಮೊಬೈಲ್ಗಳಿದೆ, ಸಣ್ಣ ಮೊಬೈಲ್ ಇದೆ, ಕಲರ್ ಮೊಬೈಲ್ ಇದ್ದರೆ ಚೆನ್ನಾಗಿರುತ್ತೆ. ಕಲರ್ ಮೊಬೈಲ್ ಇರೋದು ಆಪಲ್ ಮೊಬೈಲ್ ಇದ್ದರೆ ಚೆನ್ನಾಗಿರುತ್ತೆ. ಆಪಲ್ ಮೊಬೈಲ್ ಇರೋದು ಸ್ಯಾಟಲೈಟ್ ಮೊಬೈಲ್ ಇದ್ದರೆ ಚೆನ್ನಾಗಿರುತ್ತೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ವಸ್ತುವಿನ ಹಿಂದೆ ನಮಗೆ ಅದು ಬೇಕು ಇದು ಬೇಕು ಅನ್ನುವಂತಹ ಲೌಕಿಕವಾದ ಕಾರಣವನ್ನು ವಸ್ತುಗಳ ಹಿಂದೆ ಓಡ್ತಾ ಇದೆ. ಹೀಗೆ ಓಡ್ತಾ ವ್ಯಕ್ತಿ ಯೋಚನೆ ಮಾಡಬೇಕು, ಇಂತಹ ಎಲ್ಲ ವಸ್ತುಗಳು ಯಾರಿದೆ ಅವರ ಸುಖವಾಗಿಲ್ಲ. ಗಮನಿಸಬೇಕು, ಅನೇಕ ದೇಶ ಅದರ ಇಲ್ಲ ನಮಗಿಂತ ದೊಡ್ಡ ದೊಡ್ಡ ಕೈಗಾರಿಕಾ ಬಿಲ್ಡಿಂಗ್ಗಳಿದೆ, ಏರೋಪ್ಲೇನ್ಗಳಿದೆ, ಸ್ಯಾಟಲೈಟ್ಗಳಿದೆ. ಆದರೆ ಅವರು ಸುಖವಾಗಿದ್ದಾರೆ, ಅವರು ಸಂತೋಷವಾಗಿದ್ದಾರೆ, ಆರಾಮಾಗಿದ್ದಾರೆ. ಅನೇಕ ವಾರ್ತೆಗಳು ಬರುತ್ತೆ. ಅಲ್ಲಿ ಅಮೆರಿಕ ದೇಶದಲ್ಲಿ ಅನೇಕ ಯುವಕರು ಅವರು ನ್ಯೂಸನ್ನ ಸ್ಕೂಲಲ್ಲಿ ಕೂಡ ಹುಡುಗರು ಗಂಟೆಗಳನ್ನು ಹೋಗಿ ಟೀಚರ್ಗಳನ್ನ ಸ್ನೇಹಿತರನ್ನ ಶೂಟ್ ಮಾಡಿ 20 ಜನ ಸತ್ತೋದ್ರು, 20 ಜನ ಗಾಯಗೊಂಡು. ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಇರುವಂಥ ವ್ಯಕ್ತಿಯು ಕೂಡ ಶ್ರೀಮಂತ ವ್ಯಕ್ತಿ, ಅವನು ಕೂಡ ಆತ್ಮಹತ್ಯೆ ಮಾಡಿಕೊಂಡ. ಇನ್ನು ಅನೇಕ ಜನರು ನಾನಾ ರೀತಿಯ ಕಾಯಿಲೆಗಳಿಂದ ಹೋರಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಇದ್ದಾಗ ನ್ಯೂಸ್ ಎಲ್ಲ ನೋಡ್ತಿರಲ್ಲ, ವಿಷಯಗಳು ನೋಡ್ತೇವೆ, ಮೂವಿಗಳಲ್ಲಿ ಡ್ಯಾನ್ಸ್ ನೋಡ್ತೇವೆ. ಇದೆಲ್ಲ ವಿಷಯಗಳು ತಿಳ್ಕೊಬೇಕಾಗಿದೆ. ವಿಶ್ವದಲ್ಲಿ ಏನೇನು ನಡೀತಾ ಇದೆ ಅಂದರೆ ಮನುಷ್ಯನೊಂದು ಗುಣ ಇದೆ. ಏನು ಗುಣ? ಜಿಜ್ಞಾಸ. ಮನುಷ್ಯನಲ್ಲಿ ಏನೇನು ನಡೀತಾ ಇದೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆ. ಪೇಪರ್ ಓದೋದು ಅಭ್ಯಾಸಗಳು ನೋಡ್ತಾರೆ, ನ್ಯೂಸ್ ನೋಡ್ತಾರೆ. ನನಗೆ ಟಿವಿಯಲ್ಲಿ ನ್ಯೂಸ್ ನೋಡ್ತಾರೆ, ಎಲ್ಲ ಆಗಿದೆ, ಒಳ್ಳೆ ಮಕ್ಕಳಿಗೆ ಆಗಿದೆ, ಮಕ್ಕಳಾಗಿದೆ, ಬರೋಡಿ ಆಗಿದೆ. ನ್ಯೂಸ್ ಬಾರಿ ತೋರಿಸ್ತಾರೆ. ನ್ಯೂಸ್ ಏನು ನಡೀತಾ ಇದೆ ಎಲ್ಲ ಸಿಟಿ ನಗರಗಳಲ್ಲಿ, ಬೆಂಗಳೂರಲ್ಲಿ, ನಗರಗಳಲ್ಲಿ ಎಲ್ಲ ಕೂಡ ಜನರು ಆತಂಕದಲ್ಲಿದ್ದಾರೆ. ಆಗಿದ್ದಾಗ ಸಂತೋಷ ಎಲ್ಲಿದೆ? ಅಮೆರಿಕನ್ ಜನರು ಕೂಡ ಇಂದಿನ ದಿವಸ ಕೂಡ ಮಾತನಾಡ್ತಾರೆ. ಮಾತನಾಡಲು ವೃಂದಾವನದಲ್ಲಿ, ಮಾಯಾಪುರದಲ್ಲಿ ಯೋಗ ಕೇಂದ್ರಗಳಿಗೆ ಅಲ್ಲಿ ಸೇರಿಕೊಳ್ತಾ ಯೋಗ ವಿನ್ಯಾಸವನ್ನು ಮಾನ್ಯ ಮಾಡಿದ್ದಾರೆ. ಬೇರೆ ನೋಡಿದ್ದಾರೆ ಅನೇಕ ಲಕ್ಷಗಳು ಡ್ಯಾನ್ಸ್ ಮಾಡೋದು ಸುಂದರವಾಗಿದ್ದಾರೆ. ಹೆಣ್ಮಕ್ಕಳು ಸುಂದರವಾಗಿದ್ದಾರೆ, ಸುಂದರವಾಗಿದ್ದಾರೆ. ಆದರೆ ಅವರು ಅಲ್ಲಿ ಫ್ಯಾಷನ್ ಅಲ್ಲಿ ಮಾಡಿಕೊಂಡು ಸುತ್ತಾಡ್ತಾರೆ. ನಮ್ಮಲ್ಲಿ ಯುವಕರು ಫ್ಯಾಷನ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಎಲ್ಲ ಅಲ್ಲಿ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾರೆ. ಅಲ್ಲಿ ಹೋಗೋದೆಲ್ಲ ಇಲ್ಲಿ ಹೋಗ್ತಾರೆ. ಭಾರತ ಬರ್ತಾ ಇದ್ದಾರೆ, ಅಕ್ಷರ ಇದ್ದಾರೆ, ಹೆಣ್ಮಕ್ಳು ಸೀರೆಗಳು ಮಾಡ್ಕೊತಾ ಇದ್ದಾರೆ, ಗಂಡ್ಮಕ್ಳು ಕೂಡ ಸುತ್ತ ಕೊಡ್ತಾ ಇದ್ದಾರೆ, ಹುಡುಗರು ಮಾಡ್ಕೊತಾ ಇದ್ದಾರೆ. ಯಾಕೋಸ್ಕರ ಯೋಚನೆ ಮಾಡಿ ಭಗವಂತನ ಬುದ್ಧಿಶಕ್ತಿಯಿಂದ ಕೊಟ್ಟಿದ್ದಾರೆ, ನೆರವು ಕೊಟ್ಟಿದ್ದಾರೆ. ಇದನ್ನೇ ಚಿಂತನೆ ಮಾಡಲಿಕ್ಕೋಸ್ಕರ ಹಾಗೂ ಬ್ರಹ್ಮ ಜಿಜ್ಞಾಸ, ಭಗವಂತ ಯಾರು, ನಾನು ಯಾರು, ನಮ್ಗೆ ಯಾವ ಕಷ್ಟಗಳು ಬರ್ತಾ ಇದೆ, ಈ ಕಷ್ಟಗಳಿಗೆ ಶಾಶ್ವತವಾದ ಪರಿಹಾರ ಏನು ಅನ್ನುವಂತಹ ಚಿಂತನೆ ಮಾಡುವ
ಉಪನಿಷತ್ತಲ್ಲಿ ಒಂದು ಶ್ಲೋಕ ಇದೆ. ಆಹಾರ ಮಿತ್ರ ದೇವಪಂಚ ಸಮಾನಿರೇತ ಪಶುನರಾಣ ಧರ್ಮೋಪೇತೋ ಅಧಿಕೋ ವಿಶೇಷ ಧರ್ಮೇನ ಪಶುಪತಿ ಸಮಾನ. ಪ್ರಾಣಿಗಳು ಮನುಷ್ಯರು ಇದೆಲ್ಲೂ ಸಮಾನವಾಗಿ ಕಾಣ್ತಾರೆ. ಸೈನ್ಸ್ ಕೂಡ ಹೇಳಿದ್ರೆ ಮನುಷ್ಯ ಒಬ್ಬ ಸಾಮಾಜಿಕ ಪ್ರಾಣಿ, ಸೋಷಲ್ ಅನಿಮಲ್. ಏನು ಸಮಾನತೆ ಇದೆ? ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಕೂಡ ಆಹಾರ ಪ್ರತಿನಿತ್ಯ ಊಟ ಮಾಡ್ತಾರೆ. ಅವರು ಊಟ ಮಾಡ್ತಾರೆ. ನಾವು ಅಡುಗೆ ಮಾಡಿ ತರಕಾರಿ ತಂದು ಕಟ್ ಮಾಡಿ ಅಡುಗೆ ಮಾಡಿ ಹಾಗೆ ತಿಂತಾರೆ. ಎಲ್ಲ ಸಿಗುತ್ತೆ, ಹಣ್ಣುಗಳು ತಿಂತಾರೆ, ಕಾಳುಗಳು ತಿಂತಾರೆ, ಎಲೆಗಳು ತಿಂತಾರೆ, ಮಾಂಸ ತಿಂತಾರೆ. ಆಹಾರ ಅವರು ಮಾಡ್ತಾರೆ. ನಿದ್ರೆ ಅವರು ನಿದ್ರೆ ಮಾಡ್ತಾರೆ, ಅವರು ಭೂಮಿಗಳು ನಿದ್ರೆ ಮಾಡ್ತಾರೆ, ರಸ್ತೆ ನಿದ್ರೆ ಮಾಡ್ತಾರೆ, ಮರಗಳು ನಿದ್ರೆ ಮಾಡ್ತಾರೆ. ನಾವು ಸ್ವಲ್ಪ ಫ್ಯಾಮಿಲಿ ಕಟ್ಕೊಂಡು ಎ ಸಿ ಹಾಕೊಂಡು ಮನೆ ಕಟ್ಟಿಸ್ಕೊಂಡು ಮಾಡ್ಕೊಳ್ತೀವಿ. ಒಂದೇ ಕೆಲಸ. ಭಯ ನಮ್ಮ ರಕ್ಷಣೆ ಮಾಡ್ತಾರೆ. ಅವರ ಕೂಡ ಕಲ್ಲುಗಳಿದೆ, ಊರುಗಳಿದೆ, ಅವರು ಕೂಡ ನಮ್ಮ ರಕ್ಷಣೆ ಮಾಡ್ತಾರೆ. ಊರುಗಳು ಮಾಡ್ತಾರೆ, ಗುಣಗಳು ಮಾಡ್ತಾರೆ, ಯಾರು ಅರ್ಪಣೆ ಮಾಡ್ತಾರೆ, ಅವ್ರಿಗೆ ಜಗಳ ಆಗುತ್ತೆ. ನಾವು ಕೂಡ ಮನೆ ಹಾಕೊಂಡಿದ್ದೀವಿ, ಮನೆ ಚಂದಗಳು ಹಾಕೊಂಡಿದ್ದೀವಿ, ಸೆಕ್ಯೂರಿಟಿ ಇಟ್ಕೊಂಡಿರ್ತೀವಿ. ಬಂದಿರುವಂತಹ ಸೆಕ್ಯೂರಿಟಿ ಪರ್ಸನ್ ಇರ್ತಾರೆ, ದೇಶಗಳು, ಊರುಗಳು, ಮಾವುಗಳು, ಕೈಗಳು, ಗಂಜಗಳು, ಹ್ಯಾಂಡಲ್ಗಳೆಲ್ಲ ಮಾಡ್ಕೊಂಡಿದ್ದಾರೆ. ಅವರು ಮಾಡ್ತಾರೆ. ಮೈದೂನ ಸಂಸಾರ ಮಾಡ್ತಾರೆ. ಅವರು ಮಳೆಗಳು ಮಾಡ್ತಾರೆ, ಹೊಟ್ಟೆ ಇದೆ, ಕಾಪುರುತ್ತೆ, ಅದಕ್ಕೆ ಆಹಾರ ತಿನ್ನಿಸುತ್ತೆ, ಪ್ರೀತಿಯಿಂದ ಬೆಳೆಸುತ್ತೆ. ಅವರು ಪ್ರೀತಿ ಸಂಬಂಧಗಳು ಇವೆ, ಮನುಷ್ಯರು ಇದೆ. ಹಾಗಿದ್ದಾಗ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸವಿದೆ. ಧರ್ಮವೇಕೋ ಅಧಿಕೋ ವಿಶೇಷೋ. ಮನುಷ್ಯನಲ್ಲಿ ತಾನು ಯಾವ ತಿಳ್ಕೊಂಡು ಅದನ್ನು ಪಾಲನೆ ಮಾಡುವ ಶಕ್ತಿ ಮನುಷ್ಯನಲ್ಲಿ. ನನ್ನ ಧರ್ಮ ಧರ್ಮ ಅಂತ ಹೇಳಿದ್ರೆ ಅನೇಕರು ಧರ್ಮ ಅಂತಂದ್ರೆ ನಿರಂತರವಾಗಿ ನಾವು ಹಿಂದೂಗಳು ಇವೆಲ್ಲ ಇದೆಲ್ಲ ಆಗ್ತಾ ಇದೆ. ಇದೆಲ್ಲ ವಾಕ್ಯಗಳು ವಾಚಕ ಮೆಸೇಜ್ ಹೋಗ್ತಾರೆ. ನಮ್ಮ ಧರ್ಮ ರಕ್ಷಣೆ ಮಾಡಬೇಕು, ನಾವು ಈ ಧರ್ಮದವರು ಬೇರೆ ಧರ್ಮದವರು ಹೆಚ್ಚಾಗ್ತಾ ಇದ್ದಾರೆ, ಆ ಧರ್ಮದಲ್ಲಿ ಬೆಳೆಬಾರದು ಅನ್ನೋದಕ್ಕೆ ನಮ್ಮ ದೇಶ. ಇದು ನಿಜವಾದ ಧರ್ಮ ಅಲ್ಲ. ಧರ್ಮ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ಧರ್ಮ ಅಂತ ಹೇಳಿದ್ರೇನು? ಒಂದು ವಸ್ತುವಿನ ಸಹಜವಾದಂತಹ ಗುಣ. ಉದಾಹರಣೆ ಕೊಟ್ಟರೆ ಯಾವ ರೀತಿ ಸಕ್ಕರೆ ಇದೆ. ಸಕ್ಕರೆಯ ಧರ್ಮ ಏನು? ಸಕ್ಕರೆ ಧರ್ಮ ಸಕ್ಕರೆ ಯಾವಾಗ ಸಿಹಿಯಾಗಿದೆ ಅವಾಗೇ ಸಕ್ಕರೆ ಇದೆ. ಅದು ಉಪ್ಪಾಗಿತ್ತು, ಖಾರ ಆಗಿತ್ತು, ಸಕ್ಕರೆ ಅಂತ ಹೇಳಿದೆ. ಹಾಗೆಯೇ ಮೆಣಸಿನಕಾಯಿ ಧರ್ಮ ಅದು ಖಾರ ಇದೆ, ಅದು ಸಿಹಿ ಕೊಡಲ್ಲ. ಹಾಗೆಯೇ ಒಂದು ವಸ್ತುವಿನ ಸಹಜವಾದಂತಹ ಗುಣ ಇದು ಧರ್ಮ. ಹಾಗಿದ್ದಾಗ ನಮ್ಮ ಧರ್ಮ ಯಾವುದು? ನಾವು ನಮ್ಮ ರೂಪಗಳಿಂದ, ಮಾತನಾಡುವ ಭಾಷೆಗಳಿಂದ, ಮತ್ತೆ ನಮ್ಮ ಒಂದು ಬಣ್ಣಗಳಿಂದ ನಾವು ಧರ್ಮಗಳನ್ನು ಮಾಡ್ತೀವಿ. ನಾವು ಭಾರತದವರು, ನಾವು ಮಂಗಳೂರವರು, ನಾವು ಬೇರೆ ಆಂಧ್ರದವರು, ಕರ್ನಾಟಕದವರು, ಚೈನಾದವರು, ಅಮೆರಿಕದವರು, ಯಾವುದನ್ನ ಬಣ್ಣಗಳಿಂದ, ಭಾಷೆಗಳಿಂದ ಇದು ಧರ್ಮ ಅಂತ ಅನ್ಕೊಳ್ಳಿ. ಅದೇ ವ್ಯಕ್ತಿ ಬದಲಾಗ್ತದೆ. ಇಲ್ಲಿರೋರು ಆ ದೇಶಕ್ಕೆ ಹೋದ, ಆ ದೇಶಕ್ಕೆ ಈ ದೇಶಕ್ಕೆ ಬಂದ, ಅನೇಕ ಮಕ್ಕಳು ಬೇರೆ ಹೋದರೆ, ಬೇರೆ ಹೋದರೆ ಇಲ್ಲಿ ಬಂದರೆ ಮಾತ್ರ ಅವ್ರ ಧರ್ಮ ಬದಲಾಗ್ತಾ ಇಲ್ಲ. ಧರ್ಮ ಬದಲಾಗ್ತಾ ಇದೆ ಅಂತ ಹೇಳಿದ್ರೆ ನಿಜವಾದ ಧರ್ಮ. ಅನೇಕರು ಹಿಂದೂಗಳಿಂದ ಕ್ರಿಶ್ಚಿಯನ್ ಕನ್ನಡ ಆಗ್ತಾರೆ, ಇಂಥವರು ಮುಸ್ಲಿಂ ಕನ್ನಡ ಆಗ್ತಾರೆ. ಅದಕ್ಕೋಸ್ಕರ ಎಲ್ಲ ಮಾಡಬಾರದು, ಅವರು ವಾಪಸ್ ಆಗ್ತದೆ. ಹಿಂದೂಗಳು ಕ್ರಿಶ್ಚಿಯನ್ ಕನ್ನಡ ಮಾಡ್ತಾರೆ. ಕೇವಲ ಬಹಿರಂಗವಾಗಿ ಪೂಜೆ ಮಾಡ್ತೀವಿ, ಅದು ಕಲ್ಚರ್ ಪೂಜೆ ಮಾಡ್ತೀವಿ, ಆದರೆ ಮಾಡೋ ಕೆಲಸ ಎಲ್ಲ ದುಷ್ಟ ಕೆಲಸಗಳು ಮಾಡ್ತಾ ಇದ್ದಾರೆ. ಈ ಧರ್ಮ ಪರಿವರ್ತನೆ ಆಗಿ ಏನು ಪ್ರಯೋಜನ? ಹಿಂದೂಗಳು ಹೋಗಿ ಕೃಷ್ಣ ಕನ್ವರ್ಟ್ ಆಗಿ ಅದು ಕೂಡ ಮೋಸ, ವಂಚನೆ ಇಂತಹ ಜೊತೆಗಳೇ ಇದ್ದರೆ ಕನ್ವರ್ಟ್ ಆಗಿ ಏನು ಸಿಗ್ತದೆ? ಅದರಿಂದ ಧರ್ಮ ಅಂದ್ರೆ ಏನು? ಒಬ್ಬ ವ್ಯಕ್ತಿಯ ಸಹಜವಾದಂತಹ ಗುಣ. ಬದಲಾವಣೆಗಳು ಗುಣ ದೇಹಕ್ಕೆ ಸಂಬಂಧಪಟ್ಟಿಲ್ಲ, ದೇಹದೊಳಗಿರುವಂತಹ ಆ ಶಕ್ತಿಗೆ ಸಂಬಂಧಪಟ್ಟದ್ದು. ಯಾವ ಶಕ್ತಿ ದೇಹಕ್ಕೆ
ಪ್ರಜ್ಞೆ ಅನ್ನೋದು ಯಾವುದೊಂದು ಶಕ್ತಿ ದೇಹದಲ್ಲಿ ಇರುವಾಗ ನಮಗೆ ಪ್ರಜ್ಞೆ ಇದೆ. ಆ ಶಕ್ತಿ ದೇಹದಿಂದ ಹೋಗ್ಬಿಟ್ರೆ ದೇಹಕ್ಕೆ ಏನಂತೀವಿ? ಏನಂದ್ರೆ ದೇಹಕ್ಕೆ ಶವಾನ ಹೆಣ. ಹೆಣಕ್ಕೂ ನಮಗೂ ಏನು ವ್ಯತ್ಯಾಸ? ಹೆಣದಲ್ಲೂ ಕಣ್ಣಿದೆ, ತಲೆ ಇದೆ, ಕಿವಿದೆ, ಎಲ್ಲ ಇದೆ. ಅದಕ್ಕೆ ಹೆಣ ಅಂತೀವಿ. ಯಾಕಂದ್ರೆ ಯಾವುದೋ ಶಕ್ತಿ ಆ ದೇಹವನ್ನು ಓಡಾಡಿಸ್ತಾ ಇದೆ. ಆ ಶಕ್ತಿ ಹೋಗಿರೋ ಕಾರಣ ಅದಕ್ಕೆ ಹೆಣ. ಅದು ನಮ್ಮಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿ ಯಾವುದು? ಜೀವ. ಆ ಜೀವಾತ್ಮದ ಗುಣ ಏನಿದೆ ಧರ್ಮ. ಮನುಷ್ಯರಿರ್ಬೋದು, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಗಿಡಗಳಿರ್ಬೋದು, ಎಲ್ಲರಿಗೂ ಒಂದು ಜೀವಶಕ್ತಿ ಇದೆ. ಜೀವಶಕ್ತಿ ಹೋದ್ರೆ ಸತ್ತೋಗುತ್ತೆ. ಆ ಜೀವಶಕ್ತಿಯ ಧರ್ಮ ಜೀವೇದ ಸ್ವರೂಪ ನಿತ್ಯ ಶಿಕ್ಷಣ. ಆ ಜೀವಾತ್ಮಕ ನಿಜವಾದ ಧರ್ಮ ಏನು? ನಾವು ಭಗವಂತನ ಸೇವೆಯೇ ಇದೆ. ಸ್ವರೂಪಾದರು ಭಾಷೆ ದೇಶಕ್ಕೆ ಹೋಗಿದ್ದಾಗ ಅನೇಕರು ಬಂದು ಕೇಳ್ತಾರೆ, ಸ್ವರೂಪಾದ ಎಷ್ಟು ನೀವು ಹಿಂದೂ ಧರ್ಮಕ್ಕೆ ಪರಿವರ್ತನೆ ಬಂದಿದ್ದೀರಾ? ನಾವು ಸುಮ್ಮನೆ ಪೂಜೆ ಮಾಡಬೇಕು ಇಲ್ಲ. ಮನೆಗೆ ಯಾರು ಒಬ್ಬನೇ ಪೂಜೆ ಮಾಡಬೇಕು ಅಂತ ಹೇಳಿಲ್ಲ. ಚರ್ಚ್ ಕೊಡ್ತಾ ಇದ್ದಿಲ್ಲ. ಚರ್ಚಲ್ಲಿ ನೀವು ಯಾರು ಪೂಜೆ ಮಾಡ್ತಾ ಇದ್ದೀರಿ? ಯೇಸು ಪೂಜೆ ಮಾಡ್ತಾ ಇದ್ದೀರ? ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಅವರು ಭಗವಂತ ನಂಬಿಕೆ ಇದ್ದು ಭಗವಂತನಿಗೆ ಏನು ಇಚ್ಛೆ ಆಗುತ್ತೆ ಅವನಿಗೆ ಇಚ್ಛಾದ ರೀತಿಯಲ್ಲಿ ನೀವು ನಡೆಸೋದು ಹೇಳ್ಬೋದು. ಎಲ್ಲೂ ಕೂಡ ಗಾಡಿ ಸಂಸಾರ ಎಲ್ಲೂ ಕೂಡ ಅವರು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿಲ್ಲ. ಅವರು ಏನು ಪ್ರಯತ್ನ ಮಾಡಿದ್ರು? ವ್ಯಕ್ತಿಯನ್ನು ಕೆಳಮಟ್ಟದ ಬುದ್ಧಿಯಿಂದ ಉತ್ತಮ ಮಟ್ಟದ ಗುಣಮಟ್ಟದ ಬುದ್ಧಿ ಬೆಳೆಸಲಿಕ್ಕೆ ಏನೇನು ಮಾಡಿ ಕನ್ವರ್ಷನ್ ಹಿಂಗೆ ಬೇಕಾದದ್ದು ಕನ್ವರ್ಷನ್. ಇದು ಎಲಿವೇಶನ್. ದೇಹದ ಚಿಂತನೆಯಿಂದ ಆತ್ಮದ ಚಿಂತನೆ ಕಡೆಗೆ ಹೋಗುವಂಥದ್ದು ಎಲಿವೇಶನ್. ಆ ಪ್ರಜ್ಞೆಯನ್ನು ತೋರಿಸಬಹುದು. ನಾವು ಕೇವಲ ಒಂದು ದೇಶಕ್ಕೆ ಸೇರಿದವರಲ್ಲ, ಜಾತಿಗೆ ಸೇರಿದವರಲ್ಲ, ಭಾಷೆಗೆ ಸೇರಿದವರಲ್ಲ, ನಾವೆಲ್ಲರೂ ಸೇರಿದಂತಹ ಭಗವಂತನೇ. ಆ ಭಗವಂತ ಒಬ್ಬನೇ ಭಗವಂತ. ಅದು ಯಾವ ಧರ್ಮವನ್ನು ತಗೊಂಡ್ರೆ ಬರೆಯುವುದರಲ್ಲಿ ಅಥವಾ ಭಗವದ್ಗೀತಾ ತಗೊಳ್ಳಿ ಅಥವಾ ಪುರಾಣ ತಗೊಳ್ಳಿ ಎಲ್ಲರೂ ಭಗವಂತ ಒಬ್ಬನೇ. ಅಥವಾ ಕೆಲವರು ನಾವು ಕೃಷ್ಣ ಅಂತ ಕರೀತೀವಿ, ನಾವು ರಾಮ ಅಂತ ಕರೀತಾರೆ, ಅಥವಾ ಯೇಸು ಅಂತ ಕರೀತಾರೆ, ಕೃಷ್ಣ ಕ್ರೈಸ್ಟ್ ಅಂತ ಕರೀತಾರೆ. ಆ ರೀತಿ ಭಗವಂತ ಒಬ್ಬನೇ. ಬೇರೆ ಬೇರೆ ದೇಶಗಳಲ್ಲಿ ಅವರ ಬುದ್ಧಿವಂತಿಕೆಯ ಪ್ರಕಾರ ಬೇರೆ ಬೇರೆ ದೇಶದಿಂದ ಕರೀತಾರೆ. ಆದರೆ ಆ ಒಬ್ಬ ಭಗವಂತನ ಭಕ್ತಿ ಮಾಡಲಿಕ್ಕೆ ಅವನು ಶರಣಾಗತಿ ಪಡ್ಕೊಂಡು ಅವನಿಗೆ ಇಷ್ಟಾದ ರೀತಿಯಲ್ಲಿ ನಾವು ಬದುಕೊಳ್ಳುವುದು ನಮ್ಮ ಧರ್ಮ. ಯಾವುದು ಭಗವಂತ ಅವರ ಪುಟ್ಟಾಗಬೇಕು ಉದ್ದೇಶ ಪಡಲಿಲ್ಲ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳ್ತಾನೆ, ಸರ್ವ ಯೋಗೀಶು ಪ್ರಮುಖ ಎಲ್ಲ ಜೀವರಾಶಿಗಳಿಗೆ ಅಂದರೆ ನಾನು ಅವನು ಬೀಜಪ್ರಧಾನ ಜೀವನದಲ್ಲಿ ಬೀಜಪ್ರಧಾನ ತಂದೆ ಯಾವಾಗ ಕೂಡ ಮನುಷ್ಯರು ಜಗಳಾಡಬೇಕು, ಅಥವಾ ಪ್ರಾಣಿಗಳೆಲ್ಲ ತಿಂದ್ಬಿಟ್ಟು ಸುಖವಾಗಿರಬೇಕು ಅಂತ ಭಗವಂತ ಇಷ್ಟಪಡೋದು. ಭಗವಂತನಿಗೆ ಎಲ್ಲರೂ ಸುಖವಾಗಿರಬೇಕು, ಇದು ನಮ್ಮ ಧರ್ಮ. ನಾವು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಾವು ಇನ್ನೊಂದು ಜೀವಿಗಳ ಮೇಲೆ ಕರುಣೆ ಸಮಾಧಾನವನ್ನು ಬೆಳೆಸೋದು. ಅನಾವಶ್ಯಕವಾಗಿ ಯಾರು ಕೂಡ ಅಲ್ಲೇ ಮಾಡಬೇಕು. ಆದ್ದರಿಂದ ಇಲ್ಲಿ ಹೇಳ್ತಾ ಇರುವ ಹಾಗೆ ಶ್ಲೋಕದಲ್ಲಿ ಮನುಷ್ಯನ ಮಾತಿಗೆ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಕಾಮಗಳನ್ನು ಪೂರ್ತಿಗೊಳಿಸಲು ಶ್ರಮಿಸುವವನಿಗೆ ಶಾಂತಿ ಬರೆಯಲಾರ. ಕೇವಲ ಭೌತಿಕ ವಸ್ತುಗಳನ್ನು ಹಣದ ಹಿಂದೆ, ಹೊಳೆಗಳ ಹಿಂದೆ ಅಥವಾ ಪ್ರತಿಷ್ಠೆ ಗೌರವ ಇಂಥದ್ದು ಆಸೆಗಳ ಹಿಂದೆ ಯಾರು ಹೋರಾಡ್ತಾರೆ ಯಾವುದೂ ಕೂಡ ಸುಖ ಶಾಂತಿ ನೆಮ್ಮದಿ ಸಿಗೋದಿಲ್ಲ. ಸುಖ ಶಾಂತಿ ನೆಮ್ಮದಿ ಯಾವಾಗ ಸಿಗುತ್ತೆ? ಯಾವಾಗ ನನ್ನ ಒಳಗೆ ನಾನು ಯಾರೂ ಹೋಗೋದಾರೆ ಆ ಜ್ಞಾನದಿಂದ ಅವರನ್ನು ಸಂತುಷ್ಟನ. ಕೆಲವರು ಹೇಳ್ತಾರೆ ಯಾರು ನಿಮ್ಮ ಭಗವಂತ ಕೃಷ್ಣ ಭಗವಂತ ನೋಡಿ ರಾಧಾ ಕೃಷ್ಣ ಕೆಲವೊಮ್ಮೆ ರಾಧಾಕೃಷ್ಣ ಅನೇಕ ಗೋಪಿಕಾಸಿಗಳು ಕೆಲವೊಂದು ಪ್ರಶ್ನೆ ಮಾಡ್ತಾರೆ, ಎಂತ ಭಗವಂತ ಮಾಡಿ ನಮ್ಮದೇ ಇಲ್ಲ ಕೈ ಹೋಗಿದೆ ಕಾಲು ಹೋಗಿದೆ ಕಣ್ಣಿಗೆ ಮತ್ತೆ ಅವನ ಅನೇಕ
ನಮಗೆ ಏನು ಅನುಭವಿಸ್ಕೊಳ್ತಾ ಇದೆ ಅಂತ ಒಂದು ಜನ ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಇತಿಹಾಸದಲ್ಲಿ ಯಜ್ಞಾದಲ್ಲಿ ಕಥೆ ಇದೆ. ಕಥೆ ಒಮ್ಮೆ ಯಜ್ಞಾದಲ್ಲಿ ಕೃಷ್ಣ 5,000 ವರ್ಷಗಳಿಂದ ಪ್ರಕಟನಾಗಿರಬೇಕಾದ್ರೆ ಎಲ್ಲ ಗೋಪಿದಾಸರಿಗೂ ಎಲ್ಲ ಮಹಾನ್ ಭಕ್ತರು. ರಾಮಾಯಣ ಸಮಯದಲ್ಲಿ ರಾಮಚಂದ್ರ ಪ್ರಕಟನಾಗಿರಬೇಕಾದ್ರೆ ಅನೇಕ ಋಷಿಗಳು ತಪಸ್ವಿಗಳು ಅವರಿಗೆ ನಮ್ಮ ರೂಪವನ್ನು ಬದಲಾಯಿಸುವ ಶಕ್ತಿ, ಅವರ ತಪೋಬಲದಿಂದ ಪುರುಷರಾಗಿರುವ ಸ್ತ್ರೀಯಾಗಿ ಬದಲಾಯಿಸುವ ಶಕ್ತಿ ಇರ್ತಾರೆ. ಅವರೆಲ್ಲ ಅವರು ರಾಮಚಂದ್ರ ಕೇಳ್ಕೊಳ್ತಾರೆ, ರಾಮಚಂದ್ರ ಅವರೆಲ್ಲರೂ ಕೂಡ ನಮ್ಮ ಪತ್ನಿಯರಾಗಿ ನಮ್ಮ ಸೇವೆ ಮಾಡುವ ಅವಕಾಶ ನಮಗೆ ಗ್ರಹಣ ಮಾಡಿ ರಾಶಿಯಾಗಿ ನಮ್ಮ ಸೇವೆ ಮಾಡಿದರೆ ನಾವು ನಮ್ಮ ರೂಪ ಬದಲಾಗಿ ಸೇವೆ ಮಾಡ್ತೀವಿ. ರಾಮಚಂದ್ರ ಇಲ್ಲ ಇಲ್ಲ ಇವನ ಅವತಾರದಲ್ಲಿ ಕೇವಲ ಏಕಪತ್ನಿ ಪತ್ನಿಗಳೆಲ್ಲ ಮಾತು ಮಾಡ್ತಾರೆ. ಮುಂದೆ ನಾನು ಕೃಷ್ಣ ಲೋಕದಲ್ಲಿ ಬಂದಾಗ ಪುನಃ ಭಗವಂತನನ್ನು ಪ್ರಕಟ ಮಾಡ್ತೀನಿ, ಆಗ ನಾನು ಸ್ವೀಕಾರ ಮಾಡ್ತೀನಿ. ಅದರಿಂದ ಆ ಎಲ್ಲ ತಪಸ್ವಿಗಳು ಋಷಿಮುನಿಗಳು ನಾವು ಭಗವಂತನ ಸೇವೆ ಆ ರೂಪದಲ್ಲಿ ಮಾಡೋದೇ ಭಾಳ ಮಾಡುವ ಭಾವದಲ್ಲಿ ಸೇವೆ ಮಾಡುವಂಥ ಆಸಕ್ತಿ ಇತ್ತು. ಅದೆಲ್ಲರೂ ಕೂಡ ಕೃಷ್ಣನ ಬಗೆಯಲ್ಲಿ ಲೋಕಿಕಾಲ ಸೇವೆಯಲ್ಲಿ ಪ್ರಕಟವಾಗಿದೆ. ಆ ಭಗವಂತ ಭಕ್ತಿಗೋಸ್ಕರ ಅವರನ್ನು ಸ್ವೀಕಾರ ಮಾಡಿ ಒಮ್ಮೆ ಇಲ್ಲಿ ವೃಂದಾವನದಲ್ಲಿ ಇರಬೇಕಾದ್ರೆ ಅಲ್ಲಿ ದುರ್ವಾಸನಿಗಳು ಬರ್ತಾರೆ. ದುರ್ವಾಸನಿಗಳು ಯೋಗಿಗಳು ಅವರು ಏನಾದರೂ ಹೊರಗುವಂಥ ಶಕ್ತಿ ಅವರು. ಇದೆಲ್ಲ ಗೋಪಿದಾಸರಿಯರು ಕೃಷ್ಣನಿಗೆ ಹೇಳ್ತಾರಂತೆ, ಕೃಷ್ಣ ದುರ್ವಾಸನಿಗಳು ಹೊಂದಿರಂತೆ, ನಾವೆಲ್ಲ ಹೋಗಿ ಅವ್ರಿಗೆ ಸ್ವಲ್ಪ ಸೇವೆ ಮಾಡಿ ಇಚ್ಛೆ ಪಡ್ತೀವಿ. ಅಂದರೆ ಏನು ಹೊರಗೆ ಹೋಗ್ಬೋದು, ಯಾಕಂದರೆ ಅವರೆಲ್ಲ ಇಷ್ಟ ಏನೋ ನಮಗೆ ಕೃಷ್ಣ ಪತ್ಯಾಗ ಸಿಗಬೇಕು ಅವರೆಲ್ಲ ಅದನ್ನು ಹೊರ ಪಡ್ಕೋಬೇಕು ಅಂತ ಆಸೆ. ಕೃಷ್ಣ ದುರ್ವಾಸನಿಗೆ ಸೇವೆ ಮಾಡಬಾರದು. ಅದೇ ದುರ್ವಾಸನಿಗಳು ಗಮನದಲ್ಲಿ ಇನ್ನೊಂದು ಕಡೆ ಇವರು ಇನ್ನೊಂದು ಕಡೆ ಇದ್ದರು, ಅಲ್ಲಿಯ ಒಂದು ಕಡೆ ದುರ್ವಾಸನಿಗಳು ಇನ್ನೊಂದು ಕಡೆ ಇದ್ದರು. ಅವತ್ತಿನ ದಿವಸ ತುಂಬ ಮಳೆ ಕಾರಣ ಗಮನದಲ್ಲಿ ಉಚ್ಚಿ ಹರಿತಾರೆ. ನಾನು ನಾಲ್ಕೂ ಇರಲಿಲ್ಲ, ಇದರೊಳಗೆ ಕರ್ಕೊಂಡು ಹೋಗಬೇಕು ಆ ಕಡೆ. ಅವರು ಕೃಷ್ಣ ಏನು ಮಾಡಬೇಕು, ಒಂದು ಉಪಾಯ ಕೊಡು, ಅವರು ದುರ್ವಾಸನಿಗಳ ಸೇವೆ ಮಾಡಬೇಕು, ನಾನು ಅಡಿಗೆಗಳು ಮಾಡಿ ಬೇರೆ ತಿಂಡಿಗಳು ಮಾಡಿ ಎಲ್ಲ ಹೋಗಿ ದುರ್ವಾಸನಿಗಳ ಅರ್ಪಣೆ ಮಾಡಿ ಅವರು ಹೊರ ಪಡ್ಕೊಳ್ಳೋಣ. ಕೃಷ್ಣ ಅಂತ ಸರಿ ಇದೆಲ್ಲ ಹೋಗಿ ಯಮುನಾದೇವಿ ಮುಂದೆ ಪ್ರಾರ್ಥನೆ ಮಾಡಬೇಕು. ಹೇ ಯಮುನಾದೇವಿ, ಕೃಷ್ಣ ಬ್ರಹ್ಮಚಾರಿ ಆಗಿದ್ದರೆ ದಯವಿಟ್ಟು ನಮಗೆ ದಾಳಿ ಮಾಡಬೇಡಿ. ಎಲ್ಲ ಗೋಪಿದಾಸರು ಜೋರ ಪ್ರದರ್ಶನ ಮಾಡ್ತಾರೆ. ಕೃಷ್ಣ ನೀನು ಬ್ರಹ್ಮಚಾರಿ, ನೀನೇ ಬ್ರಹ್ಮಚಾರಿ, ಯಾವುದು ನಮ್ಮ ಜೊತೆನೇ ಇರ್ತದೆ, ಅದರ ಜೊತೆ ಎಷ್ಟು ಮುದ್ದಾಡ್ತಾಡ್ತೀವಿ, ಅದು ಹೇಗೆ ಬ್ರಹ್ಮಚಾರಿ ನೀನು ಸೇರಿ ನಿಮಗೆ ದಾರಿ ನಾಟಬೇಕು ಅಂತ ಹೇಳಿದ್ರೆ ಉಪಾಯ ಕೊಡ್ತೀನಿ. ಹಳ್ಳಿಗಳು ಹಿಂದಿನ ಮಾಡಿಕೊಂಡಿರ್ತಾರೆ, ಎಲ್ಲರಿಂದ ಪ್ರಾರ್ಥನೆ ಮಾಡ್ತಾರೆ. ಯಮುನಾದೇವಿ, ಕೃಷ್ಣ ಬ್ರಹ್ಮಚಾರಿ ಆಗಿದ್ದರೆ ದಯವಿಟ್ಟು ನಮಗೆ ಮಾಹಿತಿ ಮಾಡಿಸಬೇಕು. ಅವಾಗ ಅತ್ಯಂತವಾಗಿ ಆ ನದಿ ಬಹಳ ಇದರಲ್ಲಿ ಭಾಗ ಎಲ್ಲ ಬಂದಿರುತ್ತೆ. ಇದೆಲ್ಲ ಆಶ್ಚರ್ಯ ಆಗಬೇಕು. ಅದು ಆಯಿತು ಹೋಗಬೇಕು ಹೇಳಿ ಎಲ್ಲ ಅತಿಥಿಸುವೆಲ್ಲ ಮಾಡ್ಕೊಂಡು ಸಿದ್ಧ ಹೋಗ್ತಾರೆ. ದುರ್ವಾಸನಿಗಳನ್ನು ಭೇಟಿ ಆಗ್ತಾರೆ. ದುರ್ವಾಸನಿಗಳನ್ನು ಭೇಟಿಯಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಅನೇಕ ರೀತಿಯಲ್ಲಿ ದುರ್ವಾಸನಿಗೆ ಅರ್ಪಣೆ ಮಾಡ್ತಾರೆ. ದುರ್ವಾಸನಿಗಳು ಎಷ್ಟು ಕೇವಲ 12 ಹಿಂದಿಗಳಿದ್ದು ಎಲ್ಲರೂ ಕೂಡ ಸ್ವೀಕಾರ ಮಾಡ್ತಾರೆ. ನಂತರ ಅವರು ಆಶೀರ್ವಾದ ಮಾಡ್ತಾರೆ. ಬೇರೆಲ್ಲ ಸಾಮಾನ್ಯಗಳಿದೆ ಅದೆಲ್ಲ ಪೂರೈಕೆ ಆಗಿ ಅವರು ಹೊರಗೆ ಎಲ್ಲ ಗೋಪಿದಾಸರಿಗೆ ಖುಷಿ ಆಗುತ್ತೆ. ಮತ್ತೆ ತಿರ್ಗಾ ಅವ್ರಿಗೆ ಮನಸ್ಸು ಚಿಂತನೆ ಬರುತ್ತೆ. ಈಗ ಒಂದು ಗಂಟೆ ತಿರ್ಗಾ ನದಿ ಶುರುವಾಗುತ್ತೆ. ತಿರ್ಗಾ ವಾಪಸ್ ಹೋಗ್ಬೋದು, ವಾಪಸ್ ಮನೆಗಳು ಬರ್ಬೋದು, ಎಲ್ಲ ನದಿ ನಡಿತಾ ಇದೆ ಮುಂದೆ ಅವ್ರು ಉಪಾಸನೆ ನಾವು ವಾಪಸ್ ಹೋಗ್ಬೇಕು, ನದಿ ನಾಯಿಗಳಿಂದ ಓದಿಲ್ಲ ಏನು ಮಾಡೋದು. ಉಪಾಸನೆ ಹೇಳ್ತಾರೆ, ಇವೆಲ್ಲ ಹೋಗಿ ನದಿ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಹೇ ಯಮುನಾದೇವಿ, ದುರ್ವಾಸನಿಗಳು
ಅದನ್ನ ಅಖಂಡವಾಗಿ ಉಪವಾಸವನ್ನು ಮಾಡ್ತಾ ಇದ್ರೆ ನಮಗೆ ದಾಳಿ ಮಾಡ್ಕೊಳ್ಳಿಲ್ಲ. ಮತ್ತೆ ಆಶ್ಚರ್ಯ ಆಗಬೇಕು. ಇವಾಗ ಹಂಗೆ ತಿಂದಿದ್ದಾರೆ ಅವರಿಗೆ ಉಪವಾಸ ಮಾಡಲಿಕ್ಕೆ ಸಾಧ್ಯ. ಅದು ಉಪವಾಸ ಕೇಳಕ್ಕಾಗೋದಿಲ್ಲ. ಮತ್ತೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಮಾಡಿ ಉಪವಾಸಗಳು ಅಖಂಡ ಉಪವಾಸ ಮಾಡ್ತಾ ಇದ್ರೆ ನಮಗೆ ದಾಳಿ ಬರುತ್ತೆ. ಮತ್ತೆ ಪುನಃ ಒಂದಾಗಿ 2 ಮಹಾಭಾರತಗಳು ಎಲ್ಲ ಸಿಗುತ್ತೆಲ್ಲ ನೋಡಿಕೊಂಡು ಅದಕ್ಕೆ ಮನಸ್ಸಲ್ಲಿ ಇದೇ ದೊಡ್ಡದಲ್ಲಿ ಏನು ನಿಮ್ಮಂತ ಬ್ರಹ್ಮಚಾರಿ ಅವರ ಉಪವಾಸ ಅದು ವಿರುದ್ಧವಾಗಿದೆಯಲ್ಲ. ಕೃಷ್ಣ ಕೇಳಿದ್ರೆ ಕೃಷ್ಣ ಇದೆಲ್ಲ ಏನು ಕನ್ನಡದಲ್ಲಿ ಸ್ವಲ್ಪ ಇದ್ರ ಬಗ್ಗೆ ಒಂದು ಉತ್ತರವನ್ನು ಮನಸ್ಸಲ್ಲಿ ಬೇಕಾಗಿದೆ. ಏನು ಬ್ರಹ್ಮಚಾರಿ ಅವರಿಗೆ ಈ ಮಾಡಿ ಆ ಕೃಷ್ಣ ಹೇಳ್ತಾನೆ, ನೀವೇನು ಅನ್ಕೊಂಡಿದ್ದೀರಾ, ನಾನು ಬ್ರಹ್ಮಚಾರಿಯಲ್ಲ, ಭಾವನೆಯಿಂದ ನೀವು ಮಾಡಿರುವ ಅಲಂಕಾರದಿಂದ ನಮ್ಮ ಸೌಂದರ್ಯವನ್ನು ನೋಡಿ ನಾನು ಆಕರ್ಷಿತರಾಗಿ ನಿಮಗೆ ತಿಳಿದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ. ಆದರೆ ನನಗೆ ನಿಮ್ಮ ಸೌಂದರ್ಯದ ಮೇಲೆ ಕೂಡ ಆಕರ್ಷಣೆ ಅನ್ನೋದಿಲ್ಲ. ಏನೇನೋ ಆಕರ್ಷಣೆ ಇಲ್ಲ ನಿಮ್ಮ ಸೌಂದರ್ಯದಿಂದ, ನಿಮ್ಮ ನೋಟದಿಂದ, ನಿಮ್ಮ ಮಾತುಗಳಿಂದ, ಆರೋಗ್ಯದಿಂದ, ಮಾಡಿರುವಂಥ ಅಲಂಕಾರಗಳಿಂದ ಏನು ಕೂಡ ಆಕರ್ಷಣೆ ಅನ್ನೋದಿಲ್ಲ. ಕೇವಲ ನಿಮ್ಮಲ್ಲಿರುವಂಥ ಭಕ್ತಿ, ನಾನು ಸೇವೆ ಮಾಡಬೇಕು, ನಿಮ್ಮ ಜೊತೆಲಿ ಇರಬೇಕು ಅನ್ನುವಂತಹ ಆಸೆ ನಿಮ್ಮಲ್ಲಿ ಇರೋ ಕಾರಣ ನಿಮ್ಮ ಆಸೆಯ ಪೂರೈಕೆಗೋಸ್ಕರ ನಾನು ನಿಮಗೆ ಏನೇ ಬೇಕು, ನನ್ನಲ್ಲಿ ನಿಮ್ಮ ಜೊತೆ ಇರಬೇಕು ಅನ್ನೋ ಹೆಚ್ಚು ಕೂಡ ಕಾಮದ ಭಾವನೆಯಿಂದ. ಆದ್ದರಿಂದ ನಮ್ಮ ಸಂದರ್ಭದಲ್ಲೂ ಕೂಡ ನಾನು ಬ್ರಹ್ಮಚಾರಿ. ಭಗವಂತನ ಹೆಸರು ಬ್ರಹ್ಮಚಾರಿ, ವಿಷ್ಣು ಸಹಸ್ರನಾಮದ ಹೆಸರು ಬ್ರಹ್ಮಚಾರಿ. ಭಗವಂತನಲ್ಲಿ ಅವದೇಶವೂ ಕೂಡ ಒಬ್ಬೊಬ್ಬರಿಗೆ ಕಾಮನೆಗಳಿಲ್ಲ. ಹಾಗೆಯೇ ಯೋಗಾಸನಗಳು ಕೂಡ ಅತ್ಯಂತವಾಗಿ ತಪಸ್ಸೆ ಮಾಡಿ ಅವರ ಇಂದ್ರಿಯಗಳನ್ನು ಜಯಿಸಿದ್ದಾರೆ. ಅವರಿಗೆ ನಿದ್ರೆ ಮಾಡಬೇಕು, ಊಟ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅವರ ತಪಸ್ಸೆಗಳಿಂದಲೇ ಅವರು ಜೀವಂತವಾಗಿದ್ದಾರೆ. ಆದರೆ ನೀವು ಅರ್ಪಣೆ ಮಾಡಿ ಭಕ್ತಿಯಿಂದ ಮಹಾ ನೈವೇದ್ಯಗಳನ್ನು ಮಾಡಿ ಅರ್ಪಣೆ ಮಾಡಿ ಯೋಗಾಸನಗಳು ನಿಮಗೆ ಬೇಜಾರಾಗಬಾರದು. ತಂದಿರುವಂತಹ ಒಂದು ನೈವೇದ್ಯ ಸ್ವೀಕಾರ ಮಾಡುವ ಒಂದು ಉದ್ದೇಶದಿಂದ ಅವರು ತಿಂದರೆ ಹೊರತು ಒಂದು ರಸಗುಲ್ಲಾಗಿದೆ, ಜಾಮೂನಿಗೆ, ಏನೋ ತಿಂಡಿಗಳಿದೆ, ಅವರು ಆ ಆಸೆಯಿಂದ ಅವರು ತಿಂದಿಲ್ಲ. ಇವಾಗ ನೀವು ಗೊತ್ತಿದ್ದೀರಾ ಅನ್ನುವಂತಹ ಭಕ್ತಿಯ ಭಾವನೆ ಸ್ವೀಕಾರ ಮಾಡಿರೋದಕ್ಕೆ ಅವರಲ್ಲಿ ಏನು ಹಸಿವುಗಳಿಲ್ಲ. ಆದ್ದರಿಂದ ತಿಂದರೂ ಕೂಡ ಅವರು ಉಪವಾಸ ಮಾಡುವಂಥ ಅರ್ಥಗಳು. ಹೀಗೆ ಈ ಅದರಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಆ ಸುಖ ಹಾಗೂ ಶಾಂತಿಯ ಬರಬೇಕು ಅಂತಂದರೆ ಮೊದಲು ನಾವು ನಮ್ಮ ಇಂದ್ರಿಯಗಳನ್ನು ವಶಪಡಿಸ್ತೀವಿ. ಇಂದ್ರಿಯಗಳಾದರೂ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದಕ್ಕೆ ಬೇಕಾದದ್ದೇನು ಲೌಕಿಕವಾದಂತಹ ವಸ್ತುಗಳು. ಕಣ್ಣುಗಳಿಗೆ ಏನು ಸುಂದರವಾದ ಹುಡುಗಿ ನೋಡಬೇಕು, ಹುಡುಗಿಯ ಮುಖ ನೋಡಬೇಕು, ಅದು ಇನ್ನೇನು ಅಲ್ಲಿ ನೋಡಬೇಕು, ಪ್ರಾಣಿ ಪಕ್ಷಿಗಳು ನೋಡಬೇಕು, ಜನ ಹೋಗ್ತಾರೆ. ಆ ಹೋಗ್ತಾರೆ, ಏನೇನೋ ವಸ್ತುಗಳು ನೋಡಬೇಕು, ಬೆಟ್ಟ ನೋಡಬೇಕು, ಮುಖ ನೋಡಬೇಕು, ಸುಂದರ ಹೋಗಬೇಕು, ಆಸೆಗಳು. ಹೀಗಳಿಗೂ ಕೂಡ ಹಾಗೆ ಆಸೆ, ಸೌಂದರ್ಯ ಕೇಳಬೇಕು. ಹಾಗೆ ಹುಡುಗಿಗೆ ಮಾತು ಹೇಳಿದ್ರೆ ಅವರು ಇಷ್ಟ, ಹುಡುಗಿ ಮಾತು ಅವರು ಸಪೋರ್ಟ್ ಅವರು ಇಷ್ಟ. ಮೂಗಿಗೆ ಏನೇನೋ ವಾಸನೆಗಳು, ರಸ್ತೆ ಹೋಗುವಾಗ ಹುಡುಗಿಯರೆಲ್ಲ ಹೋಗಬೇಕು, ಮಾಡ್ತಾರೆ, ರೊಟ್ಟಿ ಮಾಡ್ತಾರೆ, ಕಷ್ಟವಾದ. ಅದಾದ ನಾಲಿಗೆಲ್ಲ ತಿನ್ನಬೇಕು, ಸಿಕ್ಕಿದೆಲ್ಲ ತಿನ್ನಬೇಕು, ಸಿಕ್ಕಿದೆಲ್ಲ ಬರಬೇಕು. ಇದು ನಾಲಿಗೆಯ ಆಸೆ. ಹಾಗೆ ಚರ್ಮವನ್ನು ಕೂಡ ಸ್ಪರ್ಶ, ಹುಡುಗಿಗೆ ಮುಖದ ದೇಹ ಮುಖವಾದ ರೋಮಾಂಚನ ಇದೆ. ಹುಡುಗಿ ನಾಯಿಗಳು, ಪ್ರಾಣಿಗಳು, ಪಕ್ಷಿಗಳು, ಮುಖಾದ ಸ್ಪರ್ಶ ಮಾಡಿದ್ರೆ ರೋಮಾಂಚನ. ಆದರೆ ಇಂತಹ ಒಂದು ಆಸೆಗಳನ್ನು ನಾವು ಎಷ್ಟು ತೃಪ್ತಿಪಡಿಸಿದರೂ ಕೂಡ ಅದಕ್ಕೆ ಸುಖ ಅನ್ನೋದು ಸಿಗುವುದಿಲ್ಲ. ರಾಮನ
ಹತ್ರ ಸುಂದರ ಅರಮನೆ ಅವನಾರು ಅರಮನೆಯಲ್ಲಿ ಎಂತೆಂಥೋ ಸಂತಸ್ತದೆ ಅವರು ಹನುಮಂತ ಸೀತಾಮಾತೆ ಹುಡುಗಿ ಹೋದಾಗ ಒಂದು ಪ್ರವೇಶ ಮಾಡಿ ಹನುಮಂತರ ಅರಮನೆ ಪ್ರವೇಶ ಮಾಡೋದು ಬೇರೆ ಬೇರೆ ಪರಿಸ್ಥಿತಿಗಳು ಗೌರವದಂದ್ರೆ ದೇವರು ಸಕಲೋಕರಾಗಿದ್ದು ಅಷ್ಟನ್ನು ಕೂಡ ಆಭರಣ ಮಾಡ್ತಾರೆ ಅಷ್ಟೆಲ್ಲ ಇದ್ರೂ ಕೂಡ ಒಂದು ಗೊತ್ತಿರುತ್ತದೆ ರಾಮನ ಹಿಂದೆ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಅದಕ್ಕೆ ಅದು ಆಸೆಗೆ ಕೊನೆಯನ್ನೂ ಇಲ್ಲ ಆಸೆ ದಿವಸ ಬೇರೆ ಬೇರೆ ಹಿಂದೆಗಳಿಗೆ ರಾಮಕೃಷ್ಣ ಮಾತನಾಡಿದ ಹಿಂದೆ ಮನುಷ್ಯ ಮತ್ತೆ 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 ಹಿಂದೆ ನೋಡ್ತಾ ಇರ್ತಾರೆ ಇದೆ ಕೊನೆಯಲ್ಲಿ ಸತ್ತೋದ್ಮೇಲೆ ಅಲ್ಲಿಗೆ ಜೀವನಾರ್ಥ ಮುಗಿದೋಗಿದೆ ಏನಾಗುತ್ತೆ ಆಸೆಗಳ ಕಾರಣ ಏನಕ್ಕೆ ಆತ್ಮಕ್ಕೆ ನೆಮ್ಮದಿ ಕಾರಣ ಯಾವೆಲ್ಲ ಆಸೆ ಬಿಟ್ಟರೆ ಆ ಆಸೆಗಳಿಂದ ಹಿಂದೆ ಹಾಗೆ ಮೈನ ಮಾಡಬೇಕು ಅಂತವ್ರಿಗೆ ಅದನ್ನು ಮಾಡಿದ್ರೆ ಮಂಗಗಳಿರ್ತದೆ ಮಂಗಗಳು ಪ್ರತಿನಿತ್ಯ ಎಷ್ಟೋ ಬಾರಿ ಅವರು ಸಂಘ ಮಾಡ್ತಾರೆ ಮಂಗಗಳು ಮತ್ತೆ ಮೊಲಗಳು ಆ ಟೈಮಲ್ಲಿ ಅವರು ಆರಂಭಿಸಿದ ನಿದ್ದೆ ಮಾಡಬೇಕಂತ